ಬಲ್ಲನ ಬಲರಾಮನರಿವನು ಪಾರ್ಥ ತಿಳಿವನು ಬಲರಾಮನರಿವನು ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮುಮ್ಮನು ಬಲ್ಲ ಹೋಗಲಿಕೆ ಭೂಮಿಯಲ್ಲಿ ಸುರಪತಿಯ ಮುಮ್ಮನು ಬಲ್ಲ ಹೋಗಲಿಕೆ ಕ್ಷೇಮದಲ್ಲಿ ಬರಲರಿಯ ಕ್ಷೇಮದಲ್ಲಿ ಬಲನರಿಯನವನಿ ಸೀಮೆಯಲ್ಲಿ ಮಿಕ್ಕವರ ಕಾಣೆ ಹಾ ಮಹಾದೇವನುತ ಚಿಂತಿಸುತ್ತೀರ್ಥ ಅವನೀಚ ಕಾಮಪಿತನಿದ ಬಲ್ಲನ ಬಲರಾಮನರಿವನು ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ ಹೋಗಲಿಕೆ ಕ್ಷೇಮದಲ್ಲಿ ಬರಲಯ್ಯನವನಿ ಸೀಮೆಯಲ್ಲಿ ಮಿಕ್ಕವರ ಕಾಣಿರು ಹಾ ಮಗಾದೇವೆನುತ ಚಿಂತಿಸುತ್ತಿರ್ದನವನೀಜ ಮಗದೇವ ಹರಿ ಸದಾಕಾಲ ಚಿಂತೆ ಎನ್ನುವಂತ ಚಿತೆಯಲ್ಲಿ ಸುಡುವ ಹಾಗೆ ಆಗಿ ಹೋಗಿದೆ. ಧರಣಿಯಂ ಸೋತ ವೇಳೆ ಅರಿಗಳಂ ದುರದಳಂ ಜಯಿಸಿಕೊಂಬುದು ಧರ್ಮ ಎನ್ನುವುದನ್ನೇ ಪ್ರಧಾನ ವಾಕ್ಯವಾಗಿ ಅಂಗೀಕರಿಸಿಕೊಂಡಿರಬಹುದಾದ ಕೌರವ ದುರವನ್ನೇ ಬಯಸಿದ. ಮನುಜ ಕುಲದ ವಿನಾಶಕ್ಕೆ ಕಾರಣವಾಗಬಹುದಾದ ಬವರವನ್ನು ನಾವು ಆಶಿಸಿದ್ದಿಲ್ಲ. ಸಮರದಲ್ಲಿ ಮುಂದಾಗದೇ ಇರುವುದಕ್ಕಾಗುವುದಿಲ್ಲ. ಕಾರಣ ನಮ್ಮದ್ದಾದುದನ್ನು ನಾವು ಪಡೆಯಲೇಬೇಕಾಗಿತ್ತು. ಆದರೆ 10 ದಿನಗಳ ಪರ್ಯಂತರವಾಗಿ ಹೋರಾಟವನ್ನೆಸಗಿ ನಮಗೆ ಚಿಂತೆಯನ್ನು ಉಂಟು ಮಾಡಿರಬಹುದಾದ ಅಜ್ಜಯ್ಯ ಸರಳ ಮಂಚದಲ್ಲಿ ಮಲಗುವ ಹಾಗಾಯಿತು. ಆ ಬಳಿಕ ಅವರ ಮುಖದಲ್ಲಿ ಕಾಣಿಸಿಕೊಂಡವರು ಉಭಯ ಕುಲಕ್ಕೆ ಬಿಲ್ಲೋಜರಣಿಸಿಕೊಂಡಂತ ದ್ರೋಣಾಚಾರ್ಯರು. ಅವರನ್ನು ತಡೆ ಹಿಡಿಯುವಲ್ಲಿ ನಮ್ಮ ಪ್ರಯತ್ನ ಶತಪ್ರಯತ್ನವಾಗಿಯೇ ಇತ್ತು. ತಮಗೆ ಆಗಾಗ ಒದಗಿ ಬರುವ ಸೋಲನ್ನು ದೂರೀಕರಿಸಬೇಕು ಎನ್ನುವ ಮನೋಭಾವದಿಂದಲಾಗಿಯೇ 13ನೆಯ ದಿವಸದ ಇಂದಿನ ಯುದ್ಧದಲ್ಲಿ ದೂತನಾರ್ವಣನು ನಮ್ಮಡೆಗೆ ಅಟ್ಟಿದ ಮೂಲಕವಾಗಿ ಅವರು ಕಳುಹಿಸಿದಂತಹ ಕರೆ ಸಪ್ತ ವ್ಯೂಹಗಳಿಂದ ಆವೃತವಾಗಿರಬಹುದಾದ ಅಭೇದ್ಯವಾದಂತಹ ಚಕ್ರವ್ಯೂಹ ಎನ್ನುವುದನ್ನು ಬಲಿದಿದ್ದೇನೆ. ಭೇದಿಸುವಂತಹ ಭಟರಿದ್ದರೆ ಕಳುಹಿಕೊಡಿ ಎನ್ನುವ ಹಾಗೆ ಆಜ್ಞೆಯನ್ನು ಕೊಟ್ಟವನಿದ್ದಾರೆ. ಆಲೋಚನೆ ಮಾಡಿದ್ರೆ ಇಂತಹ ಚಕ್ರವ್ಯೂಹವನ್ನು ಭೇದಿಸುವಂತಹ ವೀರಾಗ್ರೇಸರು ಈ ಭೂತಲದಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ, ಒಂದು ನಮಗೆ ಕೃಷ್ಣ ಪರಮಾತ್ಮನ ಬಗ್ಗೆ ಗೊತ್ತು. ಚಕ್ರವ್ಯೂಹವನ್ನು ಭೇದಿಸುವ ವಿಧಾನವನ್ನು ಅವ ತಿಳಿದಿದ್ದಾನೆ. ಬಲರಾಮ ದೇವರಿಗೆ ಅರಿತಿದೆ. ಆದ್ರೆ ಅವರೇನು ಈ ಕಾಲಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋದವರಿದ್ದಾರೆ ತೀರ್ಥಯಾಟನೆಯನ್ನು ಮಾಡುವುದಕ್ಕಾಗಿ. ನಮ್ಮೊಳಗೆ ಇದ್ದರಾದರೂ ಕೂಡ ಅವರು ಕೌರವನ ಪಾಲಯದಿಂದಲೇ ಯುದ್ಧ ಮಾಡಬೇಕಾದವರು. ನನ್ನ ತಮ್ಮ ಪಾರ್ಥನಿಗೆ ಗೊತ್ತು. ಆದರೆ ಸಂದಿಗ್ಧದ ಪರಿಸ್ಥಿತಿಯನ್ನು ನೋಡಿ ಶಪಥವನ್ನೆಸಗಿ ಯುದ್ಧದಲ್ಲಿ ಮುಂದಾಗಿ ಬರಬಹುದಾದ ಸಂಶಪ್ತಕರೆನ್ನುವರು ತಮ್ಮದಾದಂತಹ ಯುದ್ಧಕ್ಕೆ ಆಹ್ವಾನವನ್ನು ಕಳುಹಿಸುವುದರ ಮೂಲಕವಾಗಿ ಕೃಷ್ಣ ಪಾರ್ಥರು ಆ ಕಡೆಗೆ ಹೋದವರಿದ್ದಾರೆ. ಮತ್ತೆ ಯಾರು ತಿಳಿದಿದೆ ಅಂತ ಆಲೋಚಿಸಿದ್ರೆ, ಪಾರ್ಥ ಕುಮಾರ ಅಭಿಮನ್ಯುವಿಗೆ ಚಕ್ರವ್ಯೂಹವನ್ನು ಭೇದಿಸುವಂತಹ ವಿಚಾರ ತಿಳಿದಿದೆ. ಆದರೆ ಹೊರಬರುವಂತಹ ವಿದ್ಯೆ ಅವನಿಗೆ ತಿಳಿದಿಲ್ಲ ಎನ್ನುವುದು ನಮಗೂ ಗೊತ್ತುಂಟು. ಹಾಗಾದ್ರೆ ಇಂದಿನ ಯುದ್ಧದಲ್ಲಿ ಪಾಂಡವರಿಗೆ ಸೋಲೆ, ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಯಾರಿದ್ದಾರೆ? ಹರ ಹರ ಚಿಂತೆಯೇ
ಆಗಿ ಹೋಯಿತಲ್ಲ. ಇಂದು ಕೀರ್ತಿಸುವುದರಿತ ವಿಮಲ್ಯು ಮಗ ಪರಾಕ್ರಮಜಿ. ಇಂದು ಮುಂದೆ ಇದರ ಮನೆಯನ್ನು ತೆರೆಸುತ್ತ ಪಂಥಪತಿತಗಾರ. ಮೊತ್ತಮೊದಲಾಗಿ ತಮ್ಮ ಪವಿತ್ರ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಪ್ರಶಾಂತವಾದಂತಹ ಆಕಾಶವನ್ನು ಚಿಂತೆ ಎನ್ನುವಂತಹ ಕಾರವಾರ ಕವಿದಂತೆ ತಾವು ಚಿತ್ತಾಕ್ರಾಂತರಾಗಿದ್ದೀರಿ. ನಿಮ್ಮ ಚಿಂತೆಯನ್ನು ಬಿಡಿ, ರಿಪ್ಪುಗಳ ಸೊಕ್ಕನ್ನು ಮುರಿಯುವುದಕ್ಕೆ ನನಗೊಂದು ಅಪ್ಪಣೆ ಕೊಡಿ. ಅಪ್ಪನ ಕೊಟ್ಟರೆ ನೀನೇನು ಮಾಡು? ಮಾರ್ಗೆ ಹಬ್ಬ ಮಾಡುವೆ. ಅಣ್ಣಪ್ಪ, ನೀವೊಂದು ಅಪ್ಪಣೆಯನ್ನು ಕೊಟ್ಟದೆ ಹೌದಾದ್ರೆ ತಾವು ರಭಸೆಯಲ್ಲಿರುವ ವೀರರತ್ನ ಮಾರಿ ದೇವತೆಗೆ ಅವತಾರ ಮಾಡ್ತೇನೆ. ಮಗನೇಕೆ ಕಾಲಾಗ್ನಿಯ ಹೊಗಬಹುದಗೀಪನ. ಅಗದಗೆಸುವ ಬೆಡಿಲು ನಲಿದಾಡಬಹುದು. ವಿಗಡ ಮೃತ್ಯುವಿನ ಬಾಯು ಹೊತ್ತು ಬರಬಹುದು. ವಿಗಡ ಮೃತ್ಯುವಿನ ಬಾಯು ಹೊತ್ತು ಬರಬಹುದು. ಹೋಗುವಳ ಸಾಧ್ಯವೋ ಚಕ್ರಜೋಗವನು. ಎಂದು ಪಾಪಯ ಮಗನೇ ಯುಗಿಗೆ ಯುಗು ಗೋಪೆಯು ಮಗನೇ ಮಗನೇ ಅಪ್ಪಣೆ ಕೊಡಿ ನನಗೆ. ಜ್ವಲಿಸುವ ವೈಶ್ವಾನರ ಅಂತೆ ಹಾ ಸಭಾಪ್ರವೇಶವನ್ನು ಮಾಡಿ ಹಾ ಭಕ್ತಕಾರಿಗಳಾಡಬೇಕಾದ ಮಾತುಗಳನ್ನು ನೀನು ಆಡುತ್ತಾ ಇದ್ದಿ. ಆಹಾ ಯೋಧನ್ಯಾಯೇನ ಸಮರಮುಖದಲ್ಲಿ ಕಾಣಿಸಿಕೊಳ್ಳಬೇಕಾದುದು ಕರ್ತವ್ಯವೇ ಆದರೂ ಆಹಾ ಅಡಿಯನ್ನು ಇಡುವಾಗ ಕಣ್ಣಿಟ್ಟು ನೋಡಿದೆವು ಅಂತಾದ್ರೆ ಆದ್ರೆ ಪ್ರಪಾತಕ್ಕೆ ಬೀಳುವುದು ತಪ್ಪುತ್ತದೆ ಎನ್ನುವುದು ಸತ್ಯ ತಾನೇ ಕಂದ. ಖಂಡಿತ. ನೋಡು, ಹಾ ಒಂದು ವೇಳೆಗೆ ಹಾ ಕಾಲನೆನ್ನುವಂತಹ ಅಗ್ನಿ ಲೋಕವೆಲ್ಲವನ್ನು ಸುಡುತ್ತಾ ಇರುವ ವೇಳೆಗೆ ಅಗ್ನಿಯ ಒಳಹೋಗಿ ಹೊರಬರುವ ಪ್ರಯತ್ನವನ್ನು ಒಬ್ಬಾತ ಮಾಡುವುದಕ್ಕೆ ಸಾಧ್ಯ. ಆಹಾ ಮಾತ್ರವೇ ಅಲ್ಲ, ಮತ್ತೆ ವಿಷವನ್ನೇ ಸ್ಫುರಿಸುತ್ತಾ ಇರಬಹುದಾದಂತಹ ಹಾ ಸರ್ಪದ ಕಾಲ ಸರ್ಪದ ಮೇಲೆ ಕುಣಿದಾಡಿ ಹಾ ಬರುವುದಕ್ಕೂ ಪ್ರಯತ್ನ ಪಡಬಹುದು. ಓಹೋ ಮೃತ್ಯು ದೇವತೆಯ ಕೋರದಾಡಿಗೆ ಜೋಕಾಲಿಯನ್ನು ಕಟ್ಟಿ ಉಯ್ಯಾಲೆಯಾಡುವುದಕ್ಕೂ ಸಾಧ್ಯತೆ ಉಂಟು. ಹಾ ಆದರೆ ಏನು ಇಂದಿನ ಕಾಲಕ್ಕೆ ಹಾ. ಮರಣದ ಕೂಪವೆನಿಸಿದಂತಹ ಚಕ್ರವ್ಯೂಹದ ಒಳಹೋಗಿ ಹೊರಬರುವುದು
ದೇವತೆಗೆ ಕೊಡನ ಕುವರನ ಕುಟಿಲತೆ ಏನು ಇದನ್ನು ಕಾಣ್ತೇನೆ. ಭುಜಬಲದ ಮೇಲೆ ನಾನು ಸಂಶಯವನ್ನು ಹೊಂದಿ ಆಡುತ್ತಾ ಇದ್ದೇನೆ ಅಂತ ನೀ ಭಾವಿಸಕೂಡದು. ಮತ್ತೇನು 10 ದಿವಸಗಳ ಪರ್ಯಂತರವಾಗಿ ಹೋರಾಟ ಮಾಡಿರಬಹುದಾದ ಅಜ್ಜಯ್ಯ ಭೀಷ್ಮಾಚಾರ್ಯರ ಮುಂದೆ ಯುದ್ಧಕ್ಕಾಗಿ ನೀನು ನಿಂತ ಕಾಲಕ್ಕೆ ನಿನ್ನನ್ನು ಬರಸೆಳೆದು ಅವರಾಡಿದ ಮಾತು ಏನು? ತರಳ ಮಹಾರಥ ನೀತನು ಗುರುಕುಲದಲ್ಲೀತನ ಪೋಳುವರಿಲ್ಲ, ಉತ್ತಮ ಭಾರತ ರತ್ನ ಎನ್ನುವ ನೆಗಳತೆಯನ್ನು ನಿನಗೆ ಕೊಟ್ಟವರಿದ್ದಾರೆ, ಬಿರುದು ಕೊಟ್ಟಿದ್ದಾರೆ. ಅಂತಹ ವೀರಾಗ್ರೇಸರನಿದ್ದಿ, ಮಹಾರಥಿ ಎನ್ನುವ ಹಾಗೆ ಹೆಸರು ಗಳಿಸಿದವನೇ ಇದ್ದಿ. ಆದರೆ ಇಂದಿನ ಭವರ, ಇಂದಿನ ವಿಚಾರ ಆಲೋಚನೆ ಮಾಡಿದ್ರೆ ನನಗೆ ಮೈ ನಡುಕ ಉಂಟಾಗುತ್ತಾ ಇದೆ. ಅಲ್ಲಿರುವಂತಹ ಸೇರಿರುವಂತಹ ಸುಭಟರು ಒಂದರ್ಥದಲ್ಲಿ ಬಂದ ವಿರೋಧಿಯನ್ನು ಕೊಂದು ಕಳೆಯಬೇಕು ಎನ್ನುವ ಉದ್ದೇಶದಿಂದಲೇ ನಿಂತವರಾಗಿದ್ದಾರೆ. ಅದರಲ್ಲಿ ಸೇರಿರುವವರಲ್ಲಿ ಪ್ರಮುಖನಾಗಿ ಕಾಣಿಸಿಕೊಳ್ಳುವವನೊಬ್ಬನಿದ್ದಾನೆ. ಸಾಯಲಾರದ ಕಾರ್ಮುಕವೆಂಬರಿ ಮಾಯಗಾರಣ ದ್ರೌಣಿಯ ಎನ್ನುವ ಹಾಗೆ ಲೋಕ ಗುರುತಿಸಿರಬಹುದಾದ ಅಶ್ವತ್ಥಾಮಾಚಾರ್ಯರು ಒಂದು ಕಡೆಯಾದ್ರೆ, ನಿನ್ನಪ್ಪನಿಗೆ ಬದ್ಧದ್ವೇಷಿ ಎನಿಸಿದಂತಹ ಕರ್ಣ ಮತ್ತೊಂದೆಡೆಯಲ್ಲಿ, ನಮಗೆ ಅಡಿಗಡಿಗೆ ಕುಹಕದ ಬುದ್ಧಿಯನ್ನು ತೋರುತ್ತಾ ಇದ್ದಂತಹ ಸೈಂಧವ ಇನ್ನೊಂದು ಕಡೆಯಲ್ಲಿ, ಕೃಪಾಚಾರ್ಯರು, ಇಂಥವರೆಲ್ಲರೂ ಕೂಡ ನವಗ್ರಹದ ತೆರೆದಾಗಿ ಹೊಂದಾಗಿ ನಮಗೆ ವಿಘ್ನವನ್ನು ಉಂಟು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಹೋದ್ರೆ ದೊಡ್ಡ ಆನೆಯನ್ನು ಪಳಗಿಸುವುದಕ್ಕೆ ಒಂದು ಸಣ್ಣ ಅಂಕುಶ ಸಾಕಾಗ್ತದೆ. ಅರಿಗಳಿಗೆ ಅಂಕುಶ ಪ್ರಯಾಣ ಆಗಿ ಹಿಂದಿನ ರಣದಲ್ಲಿ ಬೆಳೆದು ಬರ್ತದೆ. ಕಿಗ್ಗುತ್ತ
ಶಲ್ಯವನಿತ್ತು ಅಭಿಮನ್ಯು ವೀರನ ಕಳಿದನೆ ಕಣುಗ ಕುವರನ ಛಲದ ನುಡಿ ಗುರೆಗಿ ಕೂತಾಗ ಸ್ಥಾಪಿಸಿದವನಿದ್ದೀಯ. ವಿಕ್ರಮದ ವಿಸ್ಫುಲಿಂಗ ನೀನು ಎನ್ನುವುದರಲ್ಲಿ ಯಾವ ಕಾರಣಕ್ಕೂ ಸಂಶಯವನ್ನು ನಾ ಹೊಂದುವುದೇ ಇಲ್ಲ. ಹೌದೇ? ಪವರದ ಮೂಲಕವಾಗಿ ಪಾಂಡವರಿಗೆ ಒದಗಿ ಬರುವುದಂತಹ ದುರ್ಗತಿಯನ್ನು ದೂರೀಕರಿಸುವ ಪ್ರಯತ್ನವನ್ನು ನೀ ಮಾಡುತ್ತೀ ಅಂತಾದ್ರೆ ನಾವು ಸಂತೋಷವನ್ನೇ ಹೊಂದುತ್ತೇವೆ ಕಂದ. ಓಹೋ, ಇಂದು ಹೇಗೆ ಗೊತ್ತಾ? ಹೇಗೆ? ನಮ್ಮ ಹೊಸ ತಲೆಮಾರು ನೀ ಒಂದು ಹೆಜ್ಜೆ ಮುಂದೆ, ನಿನ್ನ ಒಂದು ಹೆಜ್ಜೆ ನಾ ಹಿಂದೆ, ನಾವು ಎಲ್ಲವರು ಒಂದಾಗಿ ನಿನ್ನ ಜೊತೆಯಲ್ಲಿ ಬರ್ತೇವೆ. ಅಭಿಮನ್ಯುವೇನ ರಣ ಕ್ರಮ ಏನು ಎನ್ನುವುದನ್ನು ನಾವು ಕಣ್ಣಾರೆ ಕಾಣುತ್ತೇವೆ. ನಾವೆಲ್ಲವರು ಹಿಗ್ಗುತ್ತಾ ಇದ್ದೇವೆ, ಸಭಾವಲಯವೇ ಹಿಗ್ಗುತ್ತಾ ಉಂಟು. ನಾವು ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲವರು ನಿನ್ನ ಬೆನ್ನ ಹಿಂದಿನಿಂದ ಇರ್ತೇವೆ. ಇವತ್ತಿನ ನಿರ್ದೇಶನ ನಿನ್ನದ್ದೇ. ನಿನಗೆ ಈ ಚಿನ್ನದ ಬಟ್ಟಲಿನಲ್ಲಿ ರಣವೀಲಯವನ್ನಿಟ್ಟು ಹರಸಿ ವಿಜಯ ಪ್ರಾಪ್ತಿಯಾಗಲಿ ಎನ್ನುವ ಹಾಗೆ ಕಳುಹಿಸಿಕೊಡ್ತೇನೆ. ಹೋಗ ಮಗನೇ, ಭಾರತ ರತ್ನ ಎನ್ನುವ ಕೀರ್ತಿಯನ್ನು ಸಂಪಾದಿಸಿ ಲಕ್ಷ್ಮಿ ತುರುಬಿಗೆ ಕೈ ಆ ನಿರೀಕ್ಷೆಯಲ್ಲಿ ನಾವಿರ್ತೇವೆ. ವಿಜಯಲಕ್ಷ್ಮಿ ದೊಡ್ಡ ತಂದೆಯಿಂದ ಅಪ್ಪಣೆಯನ್ನು ಪಡೆದದ್ದಾಯ್ತು. ತಡ ಮಾಡುವುದಕ್ಕೆ ಆದಷ್ಟು ಬೇಕಾದ ನಕ್ಷತ್ರ ಗರುಗದೆ ಪೂದಿನಾದವೆಗೆ ಜನನಿ ಗರುಗದೆ ಪೂದಿನಾದರೆ ನೆನೆ ನೆನೆ ನೆನೆದು ನೆನೆದು ಮರುಗುವ ಜನನಿ ಅದರ ಜನನಿಯ ದಿಡೆಗೈದಿ ಅದರ ಜನನಿಯ ದಿಡೆಗೆ ಆರೋಗ್ಯ ವಿನಯದು ಅಪ್ಪನೆಯ ಪಡೆದು ನಡೆವೆ ರಣಕ್ಕೆ ಜನನಿಗರುಗದೆ ಪೂದೆ ಮಾದರೆ ನೆನೆದು ಬರುವೆಳು ಜನನಿ ಆಶೀರ್ವಾದವನ್ನು ಪಡೆದೆಂಬುದಾಗಿ ಉತ್ಸಾಹಿತರಾಗಿ ರಣಕ್ಷೇತ್ರವನ್ನು ಸೇರಿಕೊಳ್ಳುವುದಕ್ಕೆ ಬಂದಾಗಿದ್ದರೆ ಆಗ್ತದ? ಯಾಕಾಗುವುದಿಲ್ಲ? ಪ್ರಾಯಕ್ಕೆ ಬಂದ ಮಗನೊಬ್ಬ ತನ್ನ ಮನೆಯನ್ನು ಬಿಟ್ಟು ಎಲ್ಲಿಯಾದ್ರೂ ಹೊರಗಡೆ ಹೋಗ್ತಾನೆ ಅಂತಾದ್ರೆ ಅವ ಯಾರಲ್ಲಿ ಹೇಳದಿದ್ರು ಅಡ್ಡಿಲ್ಲ. ಆದ್ರೆ ಹೆತ್ತ ಅಬ್ಬೆಯಲ್ಲಿ ಒಂದು ಮಾತು ಹೇಳಿ ಹೋಗಬೇಕಂತೆ. ಯಾಕೆ ಹೇಳಬೇಕು? ಹೋದಂತಹ ಮಗನಿಗೆ ಹೋದಲ್ಲಿ ಏನಾದ್ರೂ ಒಳಿತಾಯ್ತು ಅಂತಾದ್ರೆ ಮೊದಲಿಗೆ ಸಂತೋಷ ಪಡುವುದು ಆ ಹೆತ್ತ ತಾಯಿ. ಅದಲ್ಲ, ಹೋದಂತಹ ಮಗನಿಗೆ ಹೋದಲ್ಲಿ ಏನಾದ್ರೂ ಕೆಡುಕಾಯ್ತು ಅಂತಾದ್ರೆ ಮೊದಲಿಗೆ ಕಣ್ಣೀರು ಸುರಿಸುವುದು ಹೆತ್ತ ಕರಡು. ಅದರಲ್ಲಿಯೂ ರಣಕ್ಷೇತ್ರಕ್ಕೆ ಹೊರಟು ನಿಂತವ ನಾನು. ಅಲ್ಲಿಯ ಪರಿಣಾಮ ಏನೆಂಬುದನ್ನು ಊಹಿಸಿದವರು ಯಾರಿದ್ದಾರೆ? ಒಂದು ವೇಳೆ ನನ್ನಮ್ಮನಲ್ಲಿ ನಾನು ಒಂದು ಮಾತು ಹೇಳದೆ ಹೋದೆ ಅಂತಾದ್ರೆ ನನ್ನಮ್ಮ ಅದನ್ನೇ ನೆನೆನೆನೆದು ಕಣ್ಣೀರು ಸುರಿಸ್ತಾಳೆ. ಅವಳ ಕಣ್ಣೀರೇ ನನ್ನ ಪಾಲಿಗೆ ಶಾಪವ. ಅದಕ್ಕಾಗಿ
ಜನನಿಯ ಆಲಯದತ್ತ ಐದೆ ವಿನಯದಿಂದ ಅರುಹಿ ಅವಳ ಅಪ್ಪಣೆಯನ್ನು ಪಡೆದು ರಣಕ್ಷೇತ್ರವನ್ನು ಸೇರಿಕೊಳ್ಬೇಕು. ತಾಯಿಯ ಅಂತಃಪುರಕ್ಕೆ ನಡೀತೇನೆ ನೋಡೋಣ. ಒಳ್ಳೇದಾಗ್ಲಿ ಮಗನೇ. ಹೇಳು. ಅಭಿಮನ್ಯು ಅಮ್ಮ ಕಂದ ಎತ್ತಗಮನ ಬಾಚೀಲ ಎತ್ತಗಮನ ನಿನ್ನ ಪವಿತ್ರವಾದ ಪಾದಗಳಿಗೆ ನಮೋ ನಮಃ. ಒಳ್ಳೇದಾಗ್ಲಿ ಮಗ. ಅಮ್ಮ ಎದ್ದೇಳು. ಏನಮ್ಮ ಕಂದ ಅಮ್ಮ. ಈ ತಾಯಿಯ ಅಂತಃಪುರಕ್ಕೆ ಎಷ್ಟು ಹೊತ್ತಿಗೆ ಬರ್ತೀಯ ಎನ್ನುವುದಾಗಿ ಹ್ಮ್. ಕಾತುರದಿಂದ ಕಾಯುತ್ತಿದ್ದವಳು ಮಗನೇ ನಾನು. ನನ್ನ ಅಮ್ಮ ಅಲ್ವಾ ನಿಜ ಕಂದ. ಮತ್ತೆ ಅರೆಕ್ಷಣ ನಿನ್ನನ್ನು ನೋಡದೆ ಉಳಿದೆ ಅಂತ ಆದ್ರೆ ಹಾ. ಬದುಕಿನಲ್ಲಿ ನಾನು ಏನನ್ನೋ ಕಳೆದುಕೊಂಡಿದ್ದೇನೆ ಅಂತ ಅನಿಸುವುದು ನನಗೆ. ಆಹಾ ನನಗಂತಲ್ಲ ಮಗನೇ, ಮತ್ತೆ ಮಕ್ಕಳನ್ನು ಹಡೆದಂತ ತಾಯಿಗಿರುವಂತ ಹ್ಮ್ ಒಂದು ನೋವದು. ಹೌದೇ ಸದಾ ತನ್ನ ಮಕ್ಕಳು ತನ್ನ ಕಣ್ಣೆದುರೇ ಇರಬೇಕೆನ್ನುವುದಾಗಿ ಪ್ರತಿಯೊಂದು ತಾಯಿಯಾದವಳು ಆಶಯವನ್ನು ಪಡ್ತಾಳೆ ಮಗನೇ. ಖಂಡಿತ. ನಾನು ಅಷ್ಟೇ ಹ್ಮ್. ಕಂದ. ಅಮ್ಮ ನಿನ್ನ ಕುದುರೆಯ ಕುರಪುಟದ ಸದ್ದನ್ನು ಕೇಳಿದಾಗ ಹಾ. ನನ್ನ ಮಗನೇ ಈ ಕಡೆ ಬರ್ತಾ ಇದ್ದಾನೆ ಎನ್ನುವುದು ಸ್ಪಷ್ಟವಾಯಿತು ನನಗೆ. ಆಹಾ ಸಂತೋಷವಾಯಿತು ಕಂದ. ಹೌದು. ಏನು? ಅಮ್ಮ ಈ ತಾಯಿಯ ಬಳಿಗೆ ಬಂದು ಮತ್ತೆಲ್ಲಿಗೋ ಹೋಗುವಂತ ಸಿದ್ಧತೆಯಲ್ಲಿ ನೀನಿದ್ದೆ ಎನ್ನುವುದಕ್ಕೆ ಹಾ ಹಿಡಿದಿರುವಂತಹ ಈ ಖಡ್ಗವೇ ಸಾಕ್ಷಿಯಾಗಿದೆ ಕಂದ. ಓಹೋ ಏನು ಇದು? ಏನಮ್ಮ ಶಿರಸ್ತ್ರಾಣವನ್ನು ಧರಿಸಿಕೊಂಡಿದ್ದೀಯಾ? ಹಾ ಕವಚವನ್ನು ಅವಚಿಕೊಂಡಿದ್ದೀಯಾ? ಹಾ ಬೆನ್ನಿನಲ್ಲಿ ಬತ್ತಳಿಕೆಯಲ್ಲಿ ಅಂಬುಗಳನ್ನು ತುಂಬಿಕೊಂಡಿದ್ದೀಯಾ ಮಗನೇ? ಹೌದು ಕಂದ, ಅಮ್ಮ. ಇದೆಲ್ಲ ಹಾ ಯುದ್ಧ ಸಿದ್ಧತೆಗೆ ಬೇಕಾದದ್ದಲ್ವೇನು? ಅಕ್ಕ ಕಂದ, ಏನಮ್ಮ ನನ್ನ ಬಳಿಗೆ ಬಂದದ್ದೇನು ನೀನು? ಹಾ ಮತ್ತೆಲ್ಲಿಗೋ ಹೊರಟದ್ದು ನೀನು? ಹ್ಮ್ ಈ ತಾಯಿಯಲ್ಲಿ ಹೇಳಬಾರದೇನು? ಎಲ್ಲಿಗೆ ಅಂತ ಗೊತ್ತಾಗಿಲ್ಲ. ಇಲ್ಲ ಕಂದ.
ತಾಯಿಯ ಬಳಿಗೆ ಬರುವಾಗ ಯಾವತ್ತೂ ನಾನು ಹೀಗೆ ಬಂದವನಲ್ಲ. ಇಲ್ಲ ಮಗನೇ. ತಾಯಿಯ ಬಳಿಗೆ ಬರುವಾಗ ಆಯುಧದ ಅವಶ್ಯಕತೆ ಉಂಟಾ? ಬೇಕೇ. ಹಾಗಿದ್ರೆ ಹಿಡ್ಕೊಂಡು ಬಂದಿದ್ದೇನೆ ಅಂತಾದ್ರೆ ಬಲವಾದ ಕಾರಣ ಉಂಟು. ಏನು ಅದು? ಅಮ್ಮ, ಹಾ. ಕಾರಣ ಗೊತ್ತಿಲ್ಲದವಳಲ್ಲ ನೀನು, ಏನದು? ನಿನಗೂ ಗೊತ್ತಿದೆ ಅಮ್ಮ. ಹಾ. ಕೌರವರಿಗೂ ಪಾಂಡವರಿಗೂ ಯುದ್ಧ ಪ್ರಾರಂಭವಾಗಿ ಎಷ್ಟು ದಿವಸದಾಯ್ತು? 12 ದಿನದ ಯುದ್ಧ ಕಳೆದಿದೆ ಮಗನೇ. ಇನ್ನು ಪ್ರಾರಂಭ ಆಗುವುದು 13ನೇ ದಿನದ ಯುದ್ಧ. ಇಲ್ಲಿಯವರೆಗೆ ಯಾರಿಗೆ ಜಯ ಯಾರಿಗೆ ಅಪಜಯ ಇನ್ನೂ ನಿರ್ಧಾರ ಆಗಲಿಲ್ಲಮ್ಮ. ಆಗಲಿ. ಅಷ್ಟು ಹೊತ್ತಿಗೆ ಅವ ಇದ್ದಾನಲ್ಲ, ಯಾರು ಅದು? ಅವ ಅವ ಅಂತೇಳಿ ಆ ಕೂಡ ಕೌರವೇಶ. ಕೌರವ ಹಾ. ಗುರುಗಳಾದ ದ್ರೋಣಾಚಾರ್ಯರು ಬಳಿಗೆ ಕರೆದ. ಹಾ. ಹೇಗಾದ್ರೂ ಗೆಲ್ಲಬೇಕು, ಹ್ಮ್. ಏನಾದ್ರೂ ಮಾಡಿ ಗೆಲ್ಲಬೇಕು, ಹ್ಮ್. ಅಲ್ಲ ಏನಕ್ಕೇನಾದ್ರೂ ಮಾಡಿ ಗೆಲ್ಲಬೇಕು ಎನ್ನುವ ನಿರ್ಧಾರವನ್ನು ತಳೆದು ಗುರುಗಳನ್ನು ಬಳಿಗೆ ಕರೆದು ಕರೆದು ವಿಚಾರ ವಿನಿಮಯ ಮಾಡಿದ. ಹೌದೇ? ಅದರ ಪ್ರತೀಕ ಅವರು ಏನ್ ಮಾಡಿದ್ದಾರೆ? ಏನು ಮಾಡಿದ್ದಾರೆ? ಚಕ್ರ ಬಳಿಗೆ ಕರೆದು ವಿಚಾರ ವಿನಿಮಯ ಮಾಡಿದ. ಏನಂತ? ಅದರ ಪ್ರತೀಕ ದ್ರೋಣಾಚಾರ್ಯರು ಏನು ಮಾಡಿದ್ದಾರೆ ಗೊತ್ತೇನಮ್ಮ? ಏನು ಮಾಡಿದ್ದಾರೆ? ಚಕ್ರವ್ಯೂಹ ಎನ್ನುವುದನ್ನು ರಚನೆ ಮಾಡಿದರು. ಒಬ್ಬ ಆಳನ್ನು ದೊಡ್ಡ ತಂದೆಯವರ ಬಳಿಗೆ ಅಟ್ಟಿದರು. ವಿಚಾರ ತಿಳಿದು ದೊಡ್ಡ ತಂದೆಯವರು ದುಃಖಿಸ್ತಾ ಇದ್ರಮ್ಮ. ಅಷ್ಟು ಹೊತ್ತಿಗೆ ಅವರ ಎದುರಿಗೆ ಸಿಡಿಲ ಮರಿಯಂತೆ ನೆಗೆದೆ. ನೀನು ಧೈರ್ಯದ ಮಾತು ಹೇಳಿದೆ, ಆಶೀರ್ವಾದ ಪಡೆದೆ, ರಣವೀರ್ಯವು ಸಿಕ್ಕಿತು.
ಅಂತ ನೇರ ನಿನ್ನ ಬಳಿಗೆ ಬಂದೆ. ನನ್ನ ಬಳಿಗೆ ಯಾಕೆ ಗೊತ್ತಾ? ಯಾಕೋ ಏನು? ನೇಮವಾನಿತೆನ್ನ ಕಣಗುವುದು ಪ್ರೀತಿ. ನೇಮವಾನಿತೆನ್ನ ಕಣಗುವುದು ಪ್ರೀತಿ. ಅಮ್ಮ ಕೇಳು ಅಕಾಮದ ಕಲೆಲ್ಲ ಬಾಬದಿ ಸಲಗಲಿ. ಅಲ್ಲಿಂದ ನೇರವಾಗಿ ನಿನ್ನ ಬಳಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟಮ್ಮ. ಏನೋ ಅದು? ಅಮ್ಮ, ನೇಮವನಿತ್ತು ಸಂಪ್ರೀತಿಯಲ್ಲಿ ಎನ್ನ ಆ ಕಾಮಜನಕ ರಕ್ಷಿಸಲಿ ಎಂಬುದಾಗಿ. ಅಮ್ಮ ಏನು? ಅಮ್ಮ, ಏನು? ಒಂದು ಆಶೀರ್ವಾದ ಮಾಡಮ್ಮ. ಏತಕ್ಕಿಂತ ಏನೋ ಇದು? ಬುದ್ಧಿ ಬಂತು ಕಂದಾಗ ಕಂದ ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ನಿನಗೆ ಪ್ರೀತಿಯೇನು ಮರಣದ ತಗೆ ನಿನಗೆ ಪ್ರೀತಿಯೇನು ಮರಣದ ತಗೆ ಕಂದ ನಿನಗೆ ಪ್ರೀತಿ ಏನು ಮರಣ ದೊಸಗೆ ಕಂದ ಏತಕ್ಕಿಂತ ಬುದ್ಧಿ ಬಂತು ಕಂದ ಮಗನೇ ಒಂದು ಆಶೀರ್ವಾದ ಮಾಡಿ. ನನ್ನ ಮಗನ ಬಾಯಲ್ಲಿ ಇಂಥ ನುಡಿಗಳು ಬರ್ತದೆ ಅಂತ ಕನಸು ಮನಸ್ಸಿನಲ್ಲಿಯೂ ನಿರೀಕ್ಷೆ ಮಾಡಿದವಳಲ್ವಪ್ಪ ನಾನು. ಹೌದೇ? ದ್ರೋಣಾಚಾರ್ಯರು ನಿರ್ಮಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಹಾ, ನಾನು ನಿನ್ನನ್ನು ಹರಸಿ ಕಳುಹಿಸಿಕೊಡ್ಬೇಕೇನು? ಒಂದು ಆಶೀರ್ವಾದ ಮಾಡಮ್ಮ. ಕಂದ, ಅಮ್ಮ, ನನ್ನ ಉದರಾಂಬುದಿಯಲ್ಲಿ ಉದಿಸಿ ಬಂದಂತ ಅಮೃತ ರೂಪಿ ಪುತ್ರನಲ್ವೇನೋ ನೀನು? ಆಹಾ, ಕಾಲಿಡುವ ಮೊದಲು ಕಣ್ಣಿಡಬೇಕಂತೆ, ಹ, ಕಾರ್ಯರಂಗಕ್ಕೆ ಧುಮುಕುವ ಮೊದಲು ಚಿಂತನ ಮಂಥನವನ್ನು ಮಾಡಬೇಕಂತೆ. ಹಾ, ನನ್ನ ಮಗ ಯಾವ ಕಾರ್ಯವನ್ನು ಮಾಡುವ ಪೂರ್ವದಲ್ಲಿ ಯೋಚನೆ ಮಾಡ್ತಾನೆ ಅಂತ ಭಾವಿಸಿಕೊಂಡವಳು ನಾನು. ಓಹೋ, ಆದ್ರೆ ಹ್ಮ್, ಇಂಥ ಒಂದು ಕಾರ್ಯಕ್ಕೆ ನೀನಿಂದು ಮುಂದಾಗ್ತಾ ಇದೆಯಲ್ಲ ಕಂದ, ಹಾ, ಇಂಥ ಬುದ್ಧಿ ನಿನಗೆ ಯಾಕೆ ಬಂತು? ಯಾಕೆ ಬಂತು ಹೇಳು? ಯಾಕಮ್ಮ? ಮರಣ ಅಂತ ಹೇಳಿದ್ರೆ ಹಾ, ನಿನಗಷ್ಟು ಪ್ರೀತಿ ಏನು? ಪ್ರೀತಿ ಅಲ್ಲದಿದ್ದು ಅದು ಬಾರದೇ ಇರುವುದಿಲ್ಲ. ಆಯ ತಪ್ಪಿನ ನೀರಿಗೆ ಬಿದ್ದಂತ ಇರುವೆ ಒಂದು ಹ್ಮ್, ತಾನು ಬದುಕಬೇಕೆನ್ನುವಂತ ಆಸೆಯನ್ನು ಹೊತ್ತು ಚಟಪಡಿಸ್ತದಂತೆ. ಹಾ, ಸ್ವಲ್ಪ ಹೊತ್ತಿನಲ್ಲಿ ಬಲಿಗೆ ಸಿದ್ಧವಾಗಿರುವಂತಹ ಕುರಿಯೊಂದು ಹಾ, ತಾನು ಬದುಕಬೇಕೆನ್ನುವ ಕಾರಣಕ್ಕಾಗಿ ಹಾ, ತೋರಣ ಕಿರಿಸಿದಂತ ಮಾವಿನ ಎಲೆಯನ್ನು ತಿಂತದಂತೆ. ಹಾ, ಆದ್ರೆ ಬುದ್ಧಿಜೀವಿಗಳು ನಾವು ಮಾನವರು ಹಾ, ತಿಳಿದು ತಿಳಿದು ಇಂಥ ಕಾರ್ಯಕ್ಕೆ ನಾವಿಂದು ಮುಂದಾಗ್ತೀವಂತ ಆದ್ರೆ ಆದ್ರೆ ಇದು ಸರಿಯಲ್ಲ ಮಗನೇ. ಅಂದ್ರೆ
ಸಾಮಾನ್ಯದವರಿಲ್ಲ ಅಲ್ಲಿ. ಮತ್ತೆ ದ್ರೋಣಾಚಾರ್ಯರು ನಿರ್ಮಿಸಿದಂತ ಚಕ್ರವ್ಯೂಹದಲ್ಲಿ ಹಾ ಅತಿರಥರು ಮಹಾರಥರು ಹೆಚ್ಚೇಕೆ ಕರ್ಣಾದಿ ಸುಭಟರಿದ್ದಾರೆ. ಅಮ್ಮ ಏನ್ ಹೇಳು? ಬೇಡ ತಾಯಿ, ನಿನ್ನ ಬಾಯಿಂದ ಇಂತಹ ವಾಕ್ಯವನ್ನು ಕೇಳುವುದಕ್ಕೆ ನಿನ್ನ ಮಗ ಯಾವತ್ತೂ ಬಯಸುವುದಿಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ನಿಂತು ಈ ಮಾತನಾಡ್ತಿದ್ರೆ ಪರಿಣಾಮ ಬೇರೆ ಆಗ್ತಿತ್ತು. ಹೆತ್ತ ತಾಯಿ ಜನ್ಮ ಕೊಟ್ಟವಳ, ಸದಾ ಕಾಲ ಮಗನ ಶ್ರೇಯಸ್ಸನ್ನೇ ಹಾರೈಸುವವಳ ಮನೆ. ಒಬ್ಬ ವೀರ ಅಭಿಮನ್ಯುಗೆ ತಾಯಿಯಾಗಬೇಕಮ್ಮ ನೀನು. ನಾಳೆ ನಿನ್ನನ್ನು ಗುರುತಿಸುವಾಗ ಯಾರು ಅಂತ ಕೇಳಿದ್ರೆ ಅಭಿಮನ್ಯುವಿನ ತಾಯಿ ಸುಭದ್ರೆ ಹೀಗೆ ಕೊಂಡಾಡಬೇಕಮ್ಮ. ಸಿಕ್ಕಿದ ಅವಕಾಶ, ಅದಕ್ಕಾಗಿ ಬಂದಿದ್ದೇನೆ ಅಮ್ಮ. ಅಮ್ಮ ನನ್ನ ಆಶೀರ್ವಾದ ಮಾಡಮ್ಮ. ಸರಸವಲ್ಲ ಸಮರವಿಂದು ಕಂದ ಕಂದ ಮಗನಿಗೆ ಯುದ್ಧಕ್ಕೆ ಹೋಗುವುದು ಅಂತ ಹೇಳಿದ್ರೆ ಸರಸ ಅಂತ ಭಾವಿಸಿಕೊಂಡೆ ಏನು? ಕ್ಷತ್ರಿಯರಿಗೆ ಹಾಗೆ ಅಲ್ವೇಮ್ಮ? ಸಮರ ಅಂತ ಹೇಳಿದ್ರೆ ಸರಸ ಅಲ್ಲ ಮಗನೇ. ಮತ್ತೆ ಹೊರಗೆ ಅವರ ಜೊತೆಯಲ್ಲಿ ಆಟದಂಗಳಕ್ಕೆ ಹೋಗಿ ಆಟ ಆಡಿದಷ್ಟು ಸುಲಭ ಅಂತ ಭಾವಿಸಿಕೊಂಡೆ ಏನೋ ನೀನು? ಕ್ಷತ್ರಿಯರಿಗೆ ಹಾಗೆ ಅಲ್ವೇನಮ್ಮ? ಇಲ್ಲ ಮಗನ, ಆ ಯೋಚನೆ ಮಾಡ್ಬೇಕಾಗ್ತದೆ ನಾವು. ಏನಮ್ಮ? ರಾತ್ರಿ ಕಂಡಂತ ಬಾವಿಗೆ ಹಗಲೊಬ್ಬ ಹೋಗಿ ಬೀಳ್ತಾನಂತಾದ್ರೆ ಹಾ ಅವನ ಬುದ್ಧಿಗೆ ನಾವು ಏನು ಹೇಳಬೇಕು ಹೇಳು ಮಗನೇ? ಅವನನ್ನು ಮೂಢ ಅಂತ ಹೇಳ್ಬೇಕಮ್ಮ. ಸತ್ಯ ಕರ್ಣ, ನನ್ನ ಮಗ ಮೂಢನಾಗಬಾರದು ಅಂತ ನನ್ನ ಆಸೆ. ಆಹಾ ಮುಳ್ಳೊಂದು ದರಗಲ ಎಲೆ ಮೇಲೆ ಹೋಗಿ ಬಿತ್ತು ಅಂತಾದ್ರೆ, ಹಾ ಅಥವಾ ಎಲೆ ಹೋಗಿ ಮುಳ್ಳಿನ ಮೇಲೆ ಬಿದ್ರು ಹಾ ಹರಿದು ಹೋಗುವುದು ಎಲೆ ಕಂದ. ಖಂಡಿತ. ತಿಳಿದು ತಿಳಿದು ನೀನಿಂದು ರಣಕ್ಷೇತ್ರಕ್ಕೆ ಹೋಗ್ತೀಯ ಅಂತಾದ್ರೆ ಪರಿಣಾಮದಲ್ಲಿ ಏನಾಗ್ತದೆ ಎನ್ನುವುದಾಗಿ ನಿನ್ನ ತಾಯಿಯಾಗಿ ನಾನು ತಿಳಿದಿದ್ದೇನೆ ಮಗನೇ, ನಾನು ತಿಳಿದಿದ್ದೇನೆ. ಓಹೋ, ಸಾಮಾನ್ಯದವರಲ್ಲ ಮಗನೇ. ಮತ್ತೆ ಅಲ್ಲಿರುವರು ಓರ್ವರೇ ಹೋದರೂ ಸಾಕು. ಹಾ ಉಭಯ ಕುಲ ಬಿಂಬಜರಾದಂತ ಹ್ಮ್ ಶಾಪಾದಪಿ ಶರಾದಪಿಗಳಾದಂತ ಹಾ ದ್ರೋಣಾಚಾರ್ಯರಿದ್ದಾರೆ. ಆಹೋ ಅವರನ್ನು ಗೆಲ್ಲುವ ಬಗೆ ಹೇಗೆ? ಹಾ ಪ್ರತ್ಯಕ್ಷ ಪರಮೇಶ್ವರನೇ ಬಂದ್ರು ಅವರನ್ನು ಗೆಲ್ಲಲು ಅಸಾಧ್ಯ ಕಂದ. ಹಾ. ಅಂತವರೆಲ್ಲ ಇರುವಾಗ ನೀನು ಹೋದೆ ಅಂತ ಆದ್ರೆ ನಿನಗೆ ಜಯ ದೊರಕುವುದು ಹೇಗೆ ಕಂದ? ಹೇಗೆ ಹೇಳು? ಅಮ್ಮ, ಏನು? ಅಖಂಡವಾದ ಭರತ ಖಂಡದಲ್ಲಿ ಪವಿತ್ರವಾದ ಚಂದ್ರವಂಶದಲ್ಲಿ ನನ್ನ ಜನನ. ನಮ್ಮ ಹಿರಿಯವರು ಆಳಿ ಬಾಳಿ ಗಳಿಸಿ ಉಳಿಸಿದ ಕೀರ್ತಿ ಎನ್ನುವ ಮಕುಟಕ್ಕೆ ಮತ್ತೊಂದು ಗರಿಯನ್ನು ಹೋಲಿಸುವುದಕ್ಕೆ ಇವತ್ತು ನಿನ್ನ ಮಗನಿಗೆ ಒಂದು ಅವಕಾಶ ಲಭಿಸಿದೆ. ಈ ಒಂದು ಅವಕಾಶವನ್ನು
ನಾನು ಕಳೆದುಕೊಂಡೆ ಅಂತಾದರೆ ಮತ್ತೆ ನನ್ನ ಬದುಕಿನಲ್ಲಿ ಯಾವತ್ತೂ ಇಂಥ ಅವಕಾಶ ಬರುವುದಿಲ್ಲ. ಅದಕ್ಕೆ ಅಮ್ಮ, ಏನು? ನನ್ನ ತಾಯಿಯಮ್ಮ ನೀನು, ವೀರಾಭಿಮನ್ಯುವಿನ ತಾಯಿಯಮ್ಮ ನೀನು. ಅದನ್ನು ಸಾರ್ಥಕತೆಗೊಳಿಸಬೇಕು ಅಂತಾದರೆ ಇಂದು ನಾನು ಯುದ್ಧಕ್ಕೆ ಹೋಗಲೇಬೇಕಮ್ಮ. ಕ್ಷಣ ಕ್ಷಣವು ಆಟಿ ಕಡೆಗೆ ಮಗನೆಂಬ ಮಮಕಾರವನ್ನು ತೋರಿದವಳಮ್ಮ ನೀನು. ಅದಕ್ಕಾಗಿ ಹೇಳ್ತೇನೆ ಅಮ್ಮ, ತುಂಬು ಮನಸ್ಸಿನಿಂದ ಒಂದು ಆಶೀರ್ವಾದ, ಒಂದು ಆಶೀರ್ವಾದ, ಒಂದು ಆಶೀರ್ವಾದ ಮಾಡಮ್ಮ. ನೀತಿಯಲ್ಲ ಪೋಪದಿಂದ ಬೇಡ ಮಗನೇ. ನೀತಿಯಲ್ಲ ಪೋಪದಿಂದ ಕಂದ ನೀತಿಯಲ್ಲ ಕಂದ ಕಂದ ಎನ್ನ ಕಾದಿಸಿ ಹೋಗಿಯೋರಕ್ಕೆ ಎನ್ನ ಕಾದಿಸಿ ಹೋಗಿಯೋರಕ್ಕೆ ಕಂದ ಹೋಗ್ಬೇಕೇನೋ ನಿನಗೆ? ಒಂದು ಆಶೀರ್ವಾದ ಮಾಡಮ್ಮ. ಆಶೀರ್ವಾದ ಮಾಡಿ ನಾನು ನಿನ್ನನ್ನು ಕಳುಹಿಸಿ ಕೊಡ್ಬೇಕೇನೋ? ಖಂಡಿತವಾಗಿ ನನ್ನ ಮಗ ನನ್ನ ಮಾತು ಕೇಳ್ತಾನೆ ಅಂತ ಭಾವಿಸಿಕೊಂಡವಳು ನಾನು. ನಿನ್ನ ಮಾತು ಯಾವತ್ತಾದ್ರೂ ಮೀರಿದ್ದೇನಮ್ಮ. ಆದ್ರೆ ಕೇಳುವ ಸ್ಥಿತಿಯಲ್ಲಿ ನೀನಿಲ್ಲ ಮಗನೇ. ಇವತ್ತು ಪರಿಸ್ಥಿತಿ ಹಾಗುಂಟಮ್ಮ. ಅಲ್ಲ ಕನ್ನ, ಅಮ್ಮ, ತಂದೆ ತಾಯಂದಿರಾದವರು ಮಕ್ಕಳನ್ನು ಪಡಿತಾರೆ ಯಾಕೆ ಹೇಳು? ಯಾಕೆ? ಅಂದ್ರೆ ತನ್ನ ಇಳಿ ವಯಸ್ಸಿನಲ್ಲಿ ತನ್ನ ಮಕ್ಕಳು ನಮ್ಮನ್ನು ನೋಡಿಕೊಳ್ತಾರೆ. ಹಾ, ಅದಕ್ಕಲ್ಲ ಮಗನೇ. ಮತ್ತೆ ಪ್ರಪಂಚದ ಯಾವ ತಂದೆ ತಾಯಿಯಂದಿರು ತನ್ನ ಮಕ್ಕಳನ್ನು ಪಡೆಯುವ ಉದ್ದೇಶವೇ ಬೇರೆ ಇದೆ ಮಗನೇ. ಏನಮ್ಮ? ನಾವು ಸತ್ತಾಗ ನಮ್ಮ ಮಕ್ಕಳ ಹೆಗಲ ಮೇಲೆ ನಮ್ಮ ಹೆಣ ಎನ್ನುವುದು ಸ್ಮಶಾನ ಯಾತ್ರೆ ಆಗಬೇಕೆನ್ನುವುದು ತಂದೆ ತಾಯಂದಿರ ಆಶಯ ಮಗನೇ. ನಾನು ನಿನ್ನನ್ನು ಕಳುಹಿಸಿಕೊಟ್ಟೆ ಅಂತ ಆದ್ರೆ ಹಾ, ಪರಿಣಾಮದಲ್ಲಿ ಏನಾಗ್ತದೆ ಎನ್ನುವುದನ್ನು ನಾನು ಬಲ್ಲೆ ಮಗನೇ, ನಾನು ಬಲ್ಲೆ. ಕಂದ, ಅಮ್ಮ, ದೊಡ್ಡ ತಂದೆಯವರು ಏನೋ ನಿನ್ನನ್ನು ಹರಸಿ ಕೊಟ್ಟರು. ಹಾ, ತಾಯಾಗಿ ನಾನು ಅದನ್ನೇ ಮಾಡಿದೆ ಅಂತ ಆದ್ರೆ ಹಾ, ಪ್ರಪಂಚದಲ್ಲಿ ನನ್ನಷ್ಟು ಕೆಟ್ಟ ತಾಯಿ ಯಾರೂ ಇರುವುದಿಲ್ಲ ಮಗನೇ, ಯಾಕಮ್ಮ? ಯಾರೂ ಇರುವುದಿಲ್ಲ. ಯಾಕೆ? ತಿಳಿದಿದೆ ಮಗನೇ ಏನಾಗ್ತದೆ ಎನ್ನುವುದನ್ನು. ಏನಮ್ಮ? ಒಂದು ವೇಳೆ ನೀನು ಹೇಳಿದ ಹಾಗೆ ನಾನು ನಿನ್ನನ್ನು ಕಳುಹಿಸಿಕೊಟ್ಟೆ ಅಂತ ಆದ್ರೆ ನನ್ನನ್ನು ಕೇಳುವವರಿದ್ದಾರಲ್ಲ ಮಗನೇ, ಹಾ? ಇದ್ದಾರಲ್ಲ. ನಿನ್ನ ದೊಡ್ಡ ತಂದೆಯಾದಂತ ಭೀಮಸೇನರು ಬಂದು ಹಾ, ಮಗ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರಿಸಲಿ ಮಗನೇ, ನಾನು ಏನಂತ ಉತ್ತರಿಸಲಿ? ನಿನ್ನ ಚಿಕ್ಕಪ್ಪನ ಅಂದಿರಾದಂತ ನಕುಲ ಸಹದೇವರು ಹಾ, ಅವರು ಬಂದು ಕೇಳಿದ್ರೆ ನಾನು ಏನಂತ ಅವರಿಗೆ ಉತ್ತರವನ್ನು ಕೊಡ್ಲಿ ಹೇಳು? ಆಹಾ, ಅಲ್ಲ ಮಗನೇ, ಮತ್ತೆ ರಣಕ್ಷೇತ್ರಕ್ಕೆ ಹೋದಂತ ನಿನ್ನ ತಂದೆ ಹಾ, ಮೊದಲು ಬಂದು ನೋಡುವುದೇ ನಿನ್ನನ್ನು ಕಂದ. ಹೌದಮ್ಮ, ಹೌದು. ನನ್ನ ಬಳಿಗೆ ಬಂದಾಗ ಸುಭದ್ರಾ ನಿನ್ನ ಬಸಿರಿನಲ್ಲಿ ಉದಿಸಿ ಬಂದಂತ ನನ್ನ ಉಸಿರು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರಿಸಲಿ? ಯಾವ ನಾಲಿಗೆಯಿಂದ ಉತ್ತರಿಸಲಿ ಮಗನೇ? ಇಲ್ಲ ಕಂದ,
ನಿನ್ನ ದೊಡ್ಡ ತಾಯಿಯಾದಂತ ದ್ರೌಪದಿ ದೇವಿ, ಸುಭದ್ರ, ನಮ್ಮ ಮಗನಾದಂತ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ನಿನ್ನ ದೊಡ್ಡ ತಾಯಿಗೆ ಹೇಳಿ ಮಗನೇ? ಕಂದ, ಇವರಿಗೇನೋ ನಾನು ಉತ್ತರಿಸಬಲ್ಲೆ. ಆದ್ರೆ ಎಲ್ಲರನ್ನು ತೊರೆದು ನಿನ್ನ ಕೈ ಹಿಡಿದು ಬದುಕಿನಲ್ಲಿ ನೀನೇ ಸರ್ವಸ್ವ ಎನ್ನುವುದು ತಿಳಿದು ನಿನ್ನನ್ನು ಓಲೈಸಿ ಬಂದಂತ ನನ್ನ ಸೊಸೆ ಆ ಉತ್ತರ ಬಂದು ನನ್ನಲ್ಲಿ ಕೇಳಿದ್ರೆ, ಅತ್ತೆ ನನ್ನ ಪತಿ ಎಲ್ಲಿ ಅಂತ ಕೇಳಿದ್ರೆ ಆ ಉತ್ತರಿಗೆ ನಾನು ಏನಂತ ಉತ್ತರ ಕೊಡ್ಲಿ ಮಗನೇ? ಏನಂತ ಉತ್ತರ ಕೊಡ್ಲಿ ಹೇಳು? ನಾನಿನ್ನ ತಾಯಿ ಮಗನೇ, ಏನಾಗ್ತದೆ ಎನ್ನುವುದು ತಿಳಿಯುವಂತ ಸಾಮರ್ಥ್ಯ ನನಗೂ ಇದೆ ಕತ್ತ. ಹಾಗೆ ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ ಮಗನೇ, ಬೇಡ ಕತ್ತ, ಯುದ್ಧ ಕ್ಷೇತ್ರಕ್ಕೆ ಹೋಗುವುದು ಬೇಡ. ಇದು ನಿನಗೆ ನೀತಿ ಅಲ್ಲ ಮಗನೇ, ಇದು ನಿನಗೆ ನೀತಿ ಅಲ್ಲ. ಹೋಗಲೇಬೇಕು ಅಲ್ಲ, ಹೋಗತಕ್ಕದ್ದು. ಹೋಗತಕ್ಕದ್ದು ನನ್ನ ಮಾತು ಕೇಳುವುದಿಲ್ಲ ನೀನು. ಏನು ಮಾಡೋಣಮ್ಮ, ನಾನು ಹೋಗ್ಲೇಬೇಕೇನೋ ನಿನಗೆ? ಹೋಗಲೇಬೇಕು ಅಲ್ಲ, ಹೋಗ್ತೇನೆ. ಹೋಗ್ತೀಯೇನೋ? ಹೋಗುವ ಪೂರ್ವದಲ್ಲಿ ಈ ತಾಯಿಯ ಒಂದೇ ಒಂದು ಆಸೆಯನ್ನು ನೆರವೇರಿಸಿ ನನಗೆ ಜನ್ಮ ಕೊಟ್ಟ ತಾಯಿಯಮ್ಮ ನೀನು. ಈ ಪ್ರಪಂಚದಲ್ಲಿ ನಿನಗಿಂತ ದೊಡ್ಡ ದೇವರು ನನಗೆ ಬೇರೆ ಯಾರೂ ಇಲ್ಲಮ್ಮ. ಹೆತ್ತ ತಾಯಿ ಒಬ್ಬಳು ಮಗನಲ್ಲಿ ಬೇಡಿಕೆ ಯಾಕಮ್ಮ? ಕಾಲಿನಲ್ಲಿ ತುಳಿದು ತೋರಿಸು. ಒಂದಲ್ಲ ಸಾವಿರ ಕಾರ್ಯಗಳಿದ್ದರು ಅದನ್ನು ಮಾಡಿ ಪೂರೈಸಿ ಮತ್ತೆ ರಣಕ್ಷೇತ್ರಕ್ಕೆ ಹೋಗ್ತೇನೆ. ಸತ್ಯವೇನು ಮಗನೇ? ಯುದ್ಧ ಕ್ಷೇತ್ರಕ್ಕೆ ಹೊರಟು ನಿಂತವ ನೀನು. ಏನು ಇದು? ಶತ್ರುಗಳ ಕತ್ತನ್ನು ಕತ್ತರಿಸುವುದಕ್ಕೆ. ಶತ್ರುಗಳ ಕತ್ತನ್ನು ಕತ್ತರಿಸುವುದಕ್ಕೆ ಹಿಡಿದಿರುವಂತ ಕತ್ತಿ ಇದು, ಕಟಾರಿ ಇದು. ಮತ್ತೆ ಯುದ್ಧ ಕ್ಷೇತ್ರಕ್ಕೆ ಹೋಗುವುದು ಬೇಡ ಅಂತ ತಡೆಯುತ್ತಿರುವವಳು ನಾನು ನಿನ್ನ ತಾಯಿ ಮಗನೇ. ನಿನ್ನ ಆಸೆಗೆ ಭಂಗವನ್ನು ತರ್ತಾ ಇದ್ದೇನೆ, ತಡೆಯುತ್ತಾ ಇದ್ದೇನೆ ಅಂತಾದ ಮೇಲೆ ನಿನ್ನ ಮೊದಲ ವೈರಿಯೇ ನಾನು ಮಗನೇ. ವೈರಿಗಳ ತಲೆಯನ್ನು ಚೆಂಡಾಡುವುದಕ್ಕೆ ಹಿಡಿದಿರುವಂತಹ ಈ ಕತ್ತಿಯಿಂದ ನಿನ್ನನ್ನು ತಡೆಯುತ್ತಿರುವಂತಹ ಈ ತಾಯಿಯ ಕತ್ತನ್ನು ಜನರಿಗೆ ತಡುವರೆ ತಡೆವರೆ ತಡೆವರೆ ನುಡಿವರೆ ಈ ಪರಿ ನುಡಿವರೆ ತಡಿವರೆ ಈ ಪರಿ ನುಡಿವರೆ ರಣವ ಅಮ್ಮ ರಣವನ್ನು ಜಯಿಸಿದೊಡನೆ ಕಡುಗದೆ ಮರುಗುವರೆ ಅಮ್ಮ ತಡೆವರೆ ಈ ಪರಿ ನುಡಿವರೆ ಅಮ್ಮ
ಅಮ್ಮ ಅಮ್ಮ ಏನಮ್ಮ ಇದು? ನಿನ್ನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ನಿನ್ನ ಮಗನಾದಂತಹ ಅಭಿಮನ್ಯು ಎಂತಹ ನಿರೀಕ್ಷೆ ಇಟ್ಟುಕೊಂಡು ಬಂದಿದ್ದಾನೆ ಅಂತ ಗೊತ್ತೇನಮ್ಮ ನಿನಗೆ? ತನ್ನ ಮಗ ಯುದ್ಧಕ್ಕೆ ಹೊರಡ್ತಾನೆನ್ನುವ ವಿಚಾರ ನನ್ನ ಅಮ್ಮನಿಗೆ ದೂರದಿಂದ ಕೇಳಿ ತಿಳಿದ್ರೆ ಸಾಕು. ನನ್ನಮ್ಮ ಓಡೋಡಿ ಬರ್ತಾಳೆ, ನನ್ನನ್ನು ಎತ್ತಿಕೊಳ್ತಾಳೆ, ನನ್ನನ್ನು ಅಪ್ಪಿಕೊಳ್ತಾಳೆ, ನನ್ನನ್ನು ಮುದ್ದಿಸ್ತಾಳೆ ಅಂತ ಭಾವಿಸಿ ಧಾವಿಸಿ ಬಂದ ತಮ್ಮ. ಆದರೆ ನೀನು ತೀರಾ ವಿರುದ್ಧವಾಗಿ ವರ್ತಿಸಿಬಿಟ್ಟೆಯಲ್ಲ ತಾಯಿ. ಅಮ್ಮ, ಪಾಯಸ ತಿನ್ನಬೇಕು ಅಂತ ಬಾಯಿ ತೆರೆದವರ ಬಾಯಿಗೆ ಕಾದ ಕಪ್ಪಿಣದ ಸಲಾಕೆಯನ್ನು ತುರುವಿದ ಹಾಗೆ ಮಾಡಿಬಿಟ್ಟೆಯಲ್ಲ ಅಮ್ಮ. ಯಾವಾಗಲೂ ನೀನೇ ಆಡ್ತಿದ್ದಂತಹ ಮಾತು, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ, ಅದು ಬೇಕಾದ್ದಮ್ಮ ನನಗೆ. ರಣಕ್ಷೇತ್ರವನ್ನು ಸೇರಿಕೊಡ್ತೇನೆ ಎಂಬುದಾಗಿ ಈಗಾಗಲೇ ಒಂದು ಅಡಿ ಮುಂದೆ ಇಟ್ಟು ಅದನ್ನು ಹಿಂದಕ್ಕೆ ಪಡ್ಕೊಂಡೆ ಅಂತಾದ್ರೆ ನಾಳಿನ ದಿವಸ ನಿನ್ನ ಮಗ ನರಕಕ್ಕೆ ಹೋಗ್ತಾನೆ. ಯಾವ ತಾಯಿಯಾದ್ರೂ ತನ್ನ ಮಗ ನರಕಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾಳೆ ನಮ್ಮ. ನೀನಂತೂ ಅದನ್ನು ಬಯಸುವುದಕ್ಕೆ ಸಾಧ್ಯವೇ ಇಲ್ಲ ತಾಯಿ. ಅಮ್ಮ, ತಡೆವರೇ ತಗಿಯಲೆ ತಾಯೇ, ಯಾಕಮ್ಮ ಈ ಪರಿಯಾಗಿ ನುಡಿತಾ ಇದ್ದೆ? ರಣವನ್ನು ಜಯಿಸ್ತೇನೆ. ರಣ ಎಂದೇನು? ನಿನ್ನ ಒಂದು ಆಶೀರ್ವಾದ ಇದ್ರೆ ಪ್ರಪಂಚವನ್ನು ಜಯಿಸ್ತೇನೆ ಎನ್ನುವ ನಂಬಿಕೆ ನನಗುಂಟಮ್ಮ. ಅದಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದೇನೆ ಅಮ್ಮ. ಅಮ್ಮ, ಭಾರತ ರತ್ನ ಬಿರುದು ಅಜ್ಜಯ್ಯ ಕೊಟ್ಟಿದ್ದಾರೆ. ಇಷ್ಟರವರೆಗೆ ಮಾಡಿದ್ದಕ್ಕಾಗಿ ಕೊಟ್ಟದ್ದಲ್ಲಮ್ಮ. ಅದರ ಯೋಗ್ಯತೆಯನ್ನು ಉಳಿಸುವುದಕ್ಕೆ ಸಾಧ್ಯ ಇದ್ರೆ ಭವಿಷ್ಯತ್ತಿನಲ್ಲಿ ಅಭಿಮನ್ಯು ಇದೆ ಅಂತ ತಿಳಿದು ಆ ಬಿರುದು ನನಗೆ ಇಟ್ಟಿದ್ದಾರೆ. ಅವರು ಕೊಟ್ಟ ಬಿರುದನ್ನು ಸಾರ್ಥಕತೆ ಹೊಂದಿಸಬೇಕು ಅಂತಾದ್ರೆ ಇವತ್ತು ಈ ಭಾರತ ಯುದ್ಧವನ್ನು ಗೆಲ್ಲಬೇಕಮ್ಮ. ನಾನು ಅದಕ್ಕಾಗಿ ಹೊರಟು ನಿಂತಿದ್ದೇನೆ ಅಮ್ಮ. ನನ್ನ ಅಮ್ಮಲ್ವ ನೀನು? ನನ್ನ ಶ್ರೇಯಸ್ಸನ್ನು ಬಯಸುವವಳಲ್ವ ಅಮ್ಮ? ಮಗನೆಂಬ ವಾತ್ಸಲ್ಯದ ಮಾತಾಗಿರುವುದು. ವೀರಾಭಿಮನ್ಯು ಆಗಬೇಕು, ಯೋಚನೆ ಮಾಡು. ಆಶೀರ್ವಾದ ಆಶೀರ್ವಾದ ಸುರಿಯುವ ಬನಿಯನ್ನು ಸುರಿಯುವ ಕಂಬನಿಯನ್ನು ಸೆರಗಿನ
ಎಷ್ಟೇ ಕಾಡಿಕೊಂಡ್ರು ಬೇಡಿಕೊಂಡ್ರು ನನ್ನ ಅಮ್ಮ ನನಗೆ ಆಶೀರ್ವಾದ ಮಾಡುವ ಹಾಗೆ ಕಾಣ್ತಾ ಇಲ್ಲ. ಬದಲಾಗಿ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಯಾಕೆ? ನಾನಿನ್ನು ರಣಕ್ಷೇತ್ರ ಸೇರಿಕೊಳ್ಳಿಲ್ಲ. ಒಬ್ಬನೇ ಒಬ್ಬ ಶತ್ರು ಒಂದೇ ಒಂದು ಶರ ಪ್ರಯೋಗ ಮಾಡಲಿಲ್ಲ, ಒಂದು ಸಣ್ಣ ಗಾಯ ಆಗಲಿಲ್ಲ, ಒಂದು ತಟ್ಟು ರಕ್ತ ಕೆಳಗೆ ಬೀಳಲಿಲ್ಲ. ಮತ್ತ್ಯಾಕಮ್ಮ ಯಾಕೆ ಅಳ್ತಾ ಇದ್ದಿ? ನಿನ್ನ ಕಣ್ಣೀರಿಗೆ ಏನು ಅರ್ಥ? ಯಾಕಮ್ಮ? ಅರ್ಥ ಆಯ್ತು ತಾಯಿ. ಗಂಡಿಗೆ ಗಂಡಾಗಿ, ಹೆಣ್ಣಿಗೆ ಹೆಣ್ಣಾಗಿ ನಿನಗಿರುವುದು ನಾನು ಒಬ್ಬನೇ ಒಬ್ಬ ಮಗ. ಇದ್ದ ಒಬ್ಬ ಮಗನನ್ನು ಉಳಿಸಬೇಕು ಎನ್ನುವ ತವಕದ ಪ್ರತೀಕವಾಗಿ ನಿನ್ನ ಕಣ್ಣಿಂದ ಕಣ್ಣೀರಿಳಿತಾ ಇದೆ. ಅಮ್ಮ, ನಿನ್ನ ಮಗ ಯುದ್ಧಕ್ಕೆ ಹೋಗಬಾರ್ದು, ನಿನ್ನ ಮಗನಿಗೆ ಏನು ಆಗಬಾರ್ದು, ನಿನ್ನ ಮಗ ಸಾಯಬಾರ್ದು. ಅಮ್ಮ, ಯಾಕಮ್ಮ ಇಷ್ಟೊಂದು ಸ್ವಾರ್ಥಿಯಾಗಿ ಹೋದೆ? ನೋಡಿದ್ಯಾ, ನಿನ್ನ ಮಗನನ್ನು ಉಳಿಸಿಕೊಳ್ಳುವ ಪ್ರಯತ್ನ ತಪ್ಪು ಅಂತ ಹೇಳುವುದಿಲ್ಲಮ್ಮ. ನಿನ್ನ ಹಾಗೆ ಎಲ್ಲ ಮಕ್ಕಳ ತಾಯಿಯಂದಿರು ಯೋಚನೆ ಮಾಡ್ತಿದ್ರೆ ಇಷ್ಟು ಮಂದಿ ಇವತ್ತು ಇಲ್ಲಿ ಬಲಿದಾನ ಆಗ್ಲಿಕ್ಕೆ ಇತ್ತಮ್ಮ. ನಮ್ಮ ಮನೆ ಒಳಗಿನ ಜಗಳ ಮಾತಿನಲ್ಲೇ ಬಗೆಹರಿಯುವುದು ಅಂತ ಇದ್ರೆ ಇದೆಲ್ಲ ಬೇಕಿತ್ತಮ್ಮ. ಓ, ಆ ಕಡೆಗೆ ದೃಷ್ಟಿ ಹಾಯಿಸು. ಅದೆಷ್ಟೋ ಹೆಂಗಳೆಯರು ತಮ್ಮ ಹಣೆಯಲ್ಲಿರುವ ತಿಲಕವನ್ನು ಒರೆಸಿದ್ದಾರೆ, ಕೇಶರಾಶಿಯನ್ನು ಕೆಳಗೆ ಇಳಿಯಬಿಟ್ಟಿದ್ದಾರೆ, ಬಿಳಿಯ ವಸ್ತ್ರವನ್ನು ಉಟ್ಟುಕೊಂಡಿದ್ದಾರೆ. ತಮ್ಮ ಬದುಕಿನಲ್ಲಿ ಬಾನಂಗಳದಲ್ಲಿ ಜೋಡಿ ಹಕ್ಕಿಗಳಾಗಿ ಹಾರಾಡಬೇಕಾದಂತಹ ಆ ಮಗು, ಆ ಹೆಣ್ಣು ಜೀವ ಸರ್ವಸ್ವವನ್ನು ಕಳೆದುಕೊಂಡು ಮನೆಯ ಮೂಲೆಯಲ್ಲಿ ಅನುನಿತ್ಯವು ಕಣ್ಣೀರಿನಿಂದ ಕೈ ತೊಳಿತಾ ಇದ್ದಾಳಮ್ಮ. ಉದರದಲ್ಲಿರುವ ಆ ಭ್ರೂಣಕ್ಕೆ, ಆ ಪಿಂಡಕ್ಕೆ ನಾಳೆ ಅಪ್ಪ ಅಂತ ಮಗು ಕೂಗುವಾಗ ಅಪ್ಪ ಇಲ್ಲಮ್ಮ. ಕಾಣದಂತಹ ಕಡೆಗೆ ಹೋದ ಅಪ್ಪನನ್ನು ಎಲ್ಲಿಂದ ತೋರಿಸಲಿ ಅಮ್ಮ ತಾಯಿ? ಬೇಡ. ಎಷ್ಟೋ ಮಂದಿ ಅಕ್ಕಂದಿರು ತಮ್ಮ ತಮ್ಮಂದಿರನ್ನು ಕಳೆದುಕೊಂಡ್ರಮ್ಮ. ಎಷ್ಟೋ ಮಂದಿ ತಂಗಿಯಂದಿರು ತಮ್ಮ ಅಣ್ಣಂದಿರನ್ನು ಕಳೆದುಕೊಂಡ್ರಮ್ಮ. ನೀನೇ ಹೇಳಿದ್ಯಮ್ಮ, ಆವಾಗ ಮಕ್ಕಳನ್ನು ಪಡೆಯುವಾಗ ಇಳಿ ವಯಸ್ಸಿನಲ್ಲಿ ತಮ್ಮ ಮಕ್ಕಳ ಹೆಗಲಿನಲ್ಲಿ ತಮ್ಮ ಶವದ ಯಾತ್ರೆಯಾಗಿ ಅಂತ್ಯ ಸಂಸ್ಕಾರ ಆಗಿ ಅದಕ್ಕೆ ಆಗಬೇಕಾದ ಕಾರ್ಯವನ್ನು ಮಾಡಿದರೆ ನಾವು ನೇರ ಸ್ವರ್ಗಕ್ಕೆ ಹೋಗ್ತೇವೆ ಹೀಗೆ ಅಪೇಕ್ಷೆ ಪಟ್ಟಿರ್ತಾರೆ. ಹೌದಮ್ಮ. ಆದರೆ ನಾವಾದ್ರೂ ಇಲ್ಲಿ ಏನು ಮಾಡಿದ್ದೇವಮ್ಮ? ಮಕ್ಕಳ ಹೆಗಲಿನಲ್ಲಿ ತಂದೆಯ ಶವ ಬಿಡು, ತಮ್ಮ ಮಕ್ಕಳ ಶವಕ್ಕೆ ಸಂಸ್ಕಾರ ಮಾಡುವುದಕ್ಕೂ ಸಿಗದೆ ಹಾಗೆ ತಮ್ಮ ಕಣ್ಣ ಎದುರಿನಲ್ಲಿ ವಿಲವಿಲನೆ ಒತ್ತಾಡಿ ಸಾಯುವಂತ ಮಕ್ಕಳ ದೇಹವನ್ನು ನರಿ ಹತ್ತುಗಳು ಚಿತ್ರಗೊಳಿಸುವ ದೃಶ್ಯವನ್ನು ಆ ತಂದೆ ತಾಯಿ ನೋಡಿದ್ರು ತಾದ್ರೆ ಅವರ ಎದೆ ಹೊಡೆದು ಹೋಗುವುದಿಲ್ವ ತಾಯಿ? ಮಾತ್ರ ಅಲ್ಲ, ನಿನ್ನ ಮಗ ಯುದ್ಧಕ್ಕೆ ಹೊರಟಿದ್ದಾನೆನ್ನುವ ವಿಚಾರ ಇವರಿಗೆಲ್ಲರಿಗೂ ಗೊತ್ತಾಗಿದೆ ಅಮ್ಮ. ನಿನ್ನ ಕಣ್ಣೀರನ್ನು ಕಂಡು ಮನೆ ಮೂಲೆಯನ್ನು ಸೇರಿದೆ ಅಂತಾದ್ರೆ ನಾಳೆ ಇವರೆಲ್ಲ ಏನು ಹೇಳ್ತಾರೆ ಗೊತ್ತಾ? ವೀರಾವೇಶದಿಂದ ಅಭಿಮನ್ಯು ಯುದ್ಧಕ್ಕೆ ಹೊರಟ, ತಾಯಿಯ ಕಣ್ಣೀರನ್ನು ಕಂಡು ರಣಹೇಡಿಯಾಗಿ ಮನೆ ಮೂಲೆಯನ್ನು ಸೇರಿದ ರಣಹೇಡಿ ಎಂಬುದಾಗಿ ಚಪ್ಪಾಳೆ ತಟ್ಟಿ ನಗಾಡ್ತಾರೆ. ಅಷ್ಟು ಆಯ್ತು ಅಂತಾದ್ರೆ ನಿನ್ನ ಮಗ ಮತ್ತೆ ಬದುಕಬೇಕೇನಮ್ಮ? ಅಮ್ಮ, ಯಾವತ್ತು ಇದ್ರು ಅಭಿಮನ್ಯು ಸತ್ತು ಬದುಕಿದ ಹಾಗಿರುವುದಕ್ಕೆ ಬಯಸ್ತೇವೆ, ಬದುಕಿ ಸತ್ತ ಹಾಗಿರುವುದಕ್ಕೆ ಬಯಸುವುದಿಲ್ಲಮ್ಮ. ಪ್ರಪಂಚದಲ್ಲಿ ನಾವು ಎಷ್ಟು ಕಾಲ ಬದುಕುತ್ತೇವೆ ಎನ್ನುವುದಕ್ಕಿಂತಲೂ ಬದುಕಿದ್ದಷ್ಟು ಕಾಲ ಏನು ಸಾಧನೆ ಮಾಡಿದ್ದೇವೆ ಇದನ್ನು ಪ್ರಪಂಚ ಗುರುತಿಸ್ತದಮ್ಮ. ನನಗೆ ಅದು ಬೇಕಾದ್ದಮ್ಮ. ಅಮ್ಮ, ನನ್ನನ್ನು ನೀನು ಉಳಿಸಿಕೊಂಡ್ರೆ ಅದರ ಪರಿಣಾಮ ಏನಾಗ್ತದೆ ಗೊತ್ತಾ? ಮಕ್ಕಳನ್ನು ಕಳೆದುಕೊಂಡ ತಾಯಿಯಂದಿರು, ಅಯ್ಯೋ ದೇವ್ರೆ,
ನಮ್ಮ ಮಕ್ಕಳನ್ನೆಲ್ಲ ಕೊಲ್ಲಿಸಿದ್ರು, ಅವರ ಮಕ್ಕಳನ್ನು ಕಾಪಾಡಿಕೊಂಡ್ರು ಎಂಬುದಾಗಿ ಕಣ್ಣೀರು ಸುರಿಸಿದ್ರು ಅಂತಾದ್ರೆ ನಾಳಿನ ದಿನ ನಿನ್ನ ಮಗನ ಬದುಕು ಅವರ ಕಣ್ಣೀರಿನಲ್ಲಿ ಪಟ್ಟಿ ಹೋದಮ್ಮ. ಅಂತಹ ಬದುಕು ನನಗೆ ಬೇಕಮ್ಮ. ಬೇಡ ತಾಯಿ. ಅಮ್ಮ, ಅಭಿಮನ್ಯು ಅಂತ ಹೇಳಿದರೆ ಅಂತಃಕರಣ ಇಲ್ಲದವಂತ ಭಾವಿಸಬೇಡಮ್ಮ. ನಿನ್ನ ಅಂತರಂಗದ ವೇದನೆ ಏನು ಅಂತ ಅರ್ಥ ಆಗ್ತದಮ್ಮ. ಪರಿಸ್ಥಿತಿ ಕೈ ಮೀರಿದೆ ಅಮ್ಮ. ಆದರೂ ನೀನೊಂದು ಪ್ರಶ್ನೆ ಕೇಳಿದ್ಯಲ್ಲಮ್ಮ. ನನ್ನ ದೊಡ್ಡಮ್ಮ ದ್ರೌಪದಿ ದೇವಿಯರು ಬಂದು ಸುಭದ್ರಾ ನನ್ನ ಮಗ ಎಲ್ಲಿ ಅಂತ ಕೇಳಿದ್ರೆ ಉತ್ತರ ನಾನು ಹೇಳ್ತೇನಮ್ಮ. ನಿನ್ನಿಂದಲಾಗಿ ಯಾವುದು ಹುಟ್ಟಿಕೊಂಡಿದೋ ಅದನ್ನು ಬೆಳೆಸುವುದಕ್ಕೆ ನಿನ್ನ ಮಗ ಹೋಗಿದ್ದಾನೆ ಅಂತ ಹೇಳಮ್ಮ. ಅದಲ್ಲ, ನನ್ನ ಅಪ್ಪ ಸುಭದ್ರಾ ನಮ್ಮ ಮಗ ಎಲ್ಲಿ ಕೇಳಿದ್ರು ಅಂತಾದ್ರೆ ಯಾವ ಹೊಣೆಗಾರಿಕೆಯನ್ನು ಅರ್ಥದಲ್ಲಿ ನೀವು ಬಿಟ್ಟು ಹೋಗಿದ್ದೀರಾ ಅದನ್ನು ಪೂರ್ಣಗೊಳಿಸುವುದಕ್ಕೆ ನಿಮ್ಮ ಮಗ ಹೋಗಿದ್ದಾನೆ ಅಂತ ಹೇಳಮ್ಮ. ಅದಲ್ಲ, ನನ್ನ ಮಡದಿಯಾದಂತಹ ಉತ್ತರ ನಿಮ್ಮ ಬಳಿಗೆ ಬಂದು ಅತ್ತೇವರೇ ನನ್ನವರು ಎಲ್ಲಿದ್ದಾರೆ, ಎಲ್ಲಿಗೆ ಕಳುಹಿಸಿದ್ದೀರಿ ಅಂತ ಕೇಳಿದ್ರೆ ನಿನ್ನ ಗಂಡ ಉತ್ತರೋತ್ತರ ಕೀರ್ತಿಯನ್ನು ಸಂಪಾದಿಸುವುದಕ್ಕೆ ಹೋಗಿದ್ದಾನೆ ಅಂತ ಹೇಳಮ್ಮ. ಕೊನೆಯದಾಗಿ ನಿನಗೊಂದು ಮಾತು ಹೇಳ್ತೇನೆ, ನೆನಪಿಟ್ಟುಕಮ್ಮ. ಇವತ್ತಿನ ಯುದ್ಧದಲ್ಲಿ ಅಭಿಮನ್ಯು ಗೆದ್ದ ಅಂತಾದ್ರೆ ಮೊತ್ತ ಮೊದಲಿಗೆ ಬಂದು ಈ ನನ್ನ ಅಕ್ಷಿಗಳಿಂದ ವೀಕ್ಷಿಸುವುದು ನಿನ್ನ ಮುಖ ತಾಯಿ. ಅದಲ್ಲ, ಎಲ್ಲಿಯಾದರೂ ನಿನ್ನ ಎಣಿಕೆಯಂತೆ ಆಗಿ ಹೋಯ್ತು ಅಂತಾದ್ರೆ ಹೆಂಡತಿಯ ಉದರದಲ್ಲಿ ಗಂಡನೇ ಶಿಶುವಾಗಿ ಜನಿಸ್ತಾನಂತಮ್ಮ. ನನ್ನ ಹೆಂಡತಿ ಉತ್ತರೆ ಗರ್ಭವತಿ. ನಾಳಿನ ದಿನ ಅವಳ ಹೊಟ್ಟೆಯಲ್ಲಿರುವ ಮಗು ಈ ಪ್ರಪಂಚದ ಬೆಳಕನ್ನು ಕಾಣುವಾಗ ಆ ಮಗುವಿನ ಮುಖದಲ್ಲಿ ನಿನ್ನ ಮಗನಾದಂಥ ಅಭಿಮನ್ಯುವನ್ನು ಕಣ್ತುಂಬ ನೀನು ಕಾಡಬೇಕಮ್ಮ. ಆಕಾಶದಲ್ಲಿ ನಕ್ಷತ್ರ ರೂಪಿಯಾಗಿದ್ದುಕೊಂಡು ನಾನು ನಿನ್ನನ್ನು ಕಣ್ತುಂಬ ಕಾಣುತ್ತೇನಮ್ಮ. ಇನ್ನೊಂದು ಜನ್ಮ ನನಗುಂಟು ಅಂತಾದರೆ ನೀನೇ ನನಗೆ ತಾಯಿಯಾಗಬೇಕು. ನಾನೇ ನಿನಗೆ ಮಗನಾಗಿ ಹುಟ್ಟಿ ಈ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವಾಗ್ತದ ಅನ್ನುವಂಥದ್ದು. ನೀನಂತೂ ಆಶೀರ್ವಾದ ಮಾಡುವುದಿಲ್ಲ. ಹೆತ್ತ ತಾಯಿಗೆ ನಿಂತಲ್ಲಿಂದಲೇ 3 ಪ್ರದಕ್ಷಿಣೆ ಬಂದೆ ಅಂತಾದರೆ ಈ ಭೂಮಿಗೆ ಪ್ರದಕ್ಷಿಣೆ ಮಾಡಿದ ಪುಣ್ಯದ ಫಲ ಉಂಟಂತೆ. ನನಗೆ ಅದು ಸಾಕಮ್ಮ. ನಿನ್ನ ಪಾದದ ಅಡಿಯಲ್ಲಿರುವ ಧೂಳೆ ಪ್ರಸಾದ ಎಂಬುದಾಗಿ ನನ್ನ ಶಿರದಲ್ಲಿ ಧರಿಸಿಕೊಳ್ತೇನೆ. ಮಾತೃಭಕ್ತಿಗೆ ಕಲಶವನ್ನಿಡ್ತೇನೆ ಅಮ್ಮ. ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ. ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ. ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ. ನಿನ್ನ ಕಣ್ಣೀರು ಭೂಮಿಗೆ ಬೀಳಬಾರದು. ಅತಿವೃಷ್ಟಿ ಅನಾವೃಷ್ಟಿ ಅಳಬೇಡಮ್ಮ. ಕಣ್ಣೀರು ಸುರಿಸಬೇಡಮ್ಮ. ನಾನು ಒಂದು ಆಶೀರ್ವಾದ ಮಾಡು. ಒಂದು ಆಶೀರ್ವಾದ ಮಾಡಮ್ಮ. ಅಳಬೇಡಮ್ಮ. ಜನನಿಯ ನಾನು ಗೆದ್ದು ಬರ್ತೇನಮ್ಮ. ಶಿರದೊಡ ಶಿರದೊಡ